ಚಿಕಿತ್ಸೆಗೆಂದು ಇಟ್ಟುಕೊಂಡಿದ್ದ 20,000 ರೂಪಾಯಿ ನಗದು ಹಾಗೂ ಔಷಧಗಳಿದ್ದ ಚೀಲವನ್ನ ಬಸ್ಸಿನಲ್ಲಿ ಕಳೆದುಕೊಂಡು ಆತಂಕದಲ್ಲಿದ್ದ ವೃದ್ಧರ ನೆರವಿಗೆ ಬಂದ ಯುವಕನೊಬ್ಬ ಹಣವನ್ನ ಮರಳಿಸಿ ಪ್ರಾಮಾಣಿಕತೆ ಮೆರೆದ ಘಟನೆ ಬಂಟ್ವಾಳ ತಾಲೂಕಿನ ನೇರಳಕಟ್ಟೆಯಲ್ಲಿ ನಡೆದಿದೆ. ಮೂಡುಬಿದಿರೆ ತಾಲೂಕಿನ ತಾಕೋಟೆ ನಿವಾಸಿ ವೆಂಕಪ್ಪ ಅವರು ಮಗಳ ಮನೆಗೆ ತೆರಳುವ ಸಲುವಾಗಿ ಕುತ್ಕುಳಿಯಿಂದ ಮಹಾಲಸ ಟ್ರಾವೆಲ್ಸ್ ಬಸ್ಸಿನಲ್ಲಿ ನೇರಳಕಟ್ಟೆಗೆ ಪ್ರಯಾಣಿಸುತ್ತಿದ್ದರು. ಈ ವೇಳೆ ಹಣ ಮತ್ತು ಔಷಧದ ಚೀಲವನ್ನ ಕಳೆದುಕೊಂಡಿದ್ದಾರೆ. ನೇರಳಕಟ್ಟೆಯಲ್ಲಿ ಮಗಳ ಮನೆಯ ಸಮೀಪ ಬಸ್ ನಿಂದ ಇಳಿದ ಬಳಿಕ ಹಣದ ಚೀಲ ಕಾಣೆಯಾಗಿರುವುದು ಇವರ ಗಮನಕ್ಕೆ ಬಂದಿದ್ದು ನೇರಳಕಟ್ಟೆಯಲ್ಲಿ ಬಸ್ಸಿಗಾಗಿ ಕಾದು ಕುಳಿತಿದ್ದರು. ಇತ್ತ ಈ ಬಸ್ ನೇರಳಕಟ್ಟೆಯಿಂದ ಪುಂಜಾಲ್ಕಟ್ಟೆಗೆ ತೆರಳಿ ಅಲ್ಲಿಂದ ಮತ್ತೆ ನೇರಳಕಟ್ಟೆ ಕಡೆಗೆ ವಾಪಸ್ ಆಗ್ತಾ ಇತ್ತು. ಈ ವೇಳೆ ಪುಂಜಾಲ್ಕಟ್ಟೆ ಬಸ್ ನಿಲ್ದಾಣದಿಂದ ಕಿರಣ್ ಎಂಬುವವರು ಅದೇ ಬಸ್ಗೆ ಹತ್ತಿದ್ದು ಹಿಂಬದಿಯ ಸೀಟಿನ ಅಡಿಯಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಚೀಲದಲ್ಲಿ ಹಣ ಮತ್ತು ಮಾತ್ರೆಗಳು ಇರುವುದು ಇವರ ಗಮನಕ್ಕೆ ಬಂದಿದೆ. ಯಾವುದೇ ಸ್ವಾರ್ಥವಿಲ್ಲದೆ ಕೂಡಲೇ ಆ ಹಣದ ಚೀಲವನ್ನ ಕಿರಣ್ ಅವರು ಬಸ್ ಕಂಡಕ್ಟರ್ಗೆ ಒಪ್ಪಿಸಿದರು. ಬಸ್ ನೇರಳಕಟ್ಟೆ ತಲುಪಿದಾಗ ಹಣ ಕಳೆದುಕೊಂಡಿದ್ದ ವೆಂಕಪ್ಪ ಅವರು ರಿಕ್ಷಾ ಚಾಲಕರೊಂದಿಗೆ ಬಸ್ ಬಳಿ ಬಂದು ಹಣದ ಚೀಲದ ಕುರಿತು ವಿಚಾರಿಸಿದರು. ಆದರೆ ಅದಾಗಲೇ ಚೀಲ ಸಿಕ್ಕಿದ್ದು ಸುರಕ್ಷಿತವಾಗಿ ಕಂಡಕ್ಟರ್ ಬಳಿ ಇರುವುದನ್ನು ತಿಳಿಸಲಾಯಿತು. ಬಳಿಕ ಹಣದ ಚೀಲವನ್ನು ವೆಂಕಪ್ಪ ಅವರಿಗೆ ಹಸ್ತಾಂತರಿಸಲಾಯಿತು. ಚಿಕಿತ್ಸೆಗಾಗಿ ಇಟ್ಟುಕೊಂಡಿದ್ದ 20,000 ರೂಪಾಯಿ ಹಣ ಮರಳಿ ಕೈ ಸೇರಿದ ಸಂತೋಷದಲ್ಲಿ ವೃದ್ಧ ವೆಂಕಪ್ಪ ಅವರು ಕಿರಣ್ ಅವರಿಗೆ ಮನಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿ ಆಶೀರ್ವದಿಸಿ ಬೀಳ್ಕೊಟ್ಟರು.